ಬೀದರ್ ಜಿಲ್ಲೆ ಔರಾಬಿ ತಾಲೂಕಿನ ಕಮಲ್ ನಗರ್ ಹಾಗೂ ಔರದ್ ಬಿನಲ್ಲಿ ಜನರಿಗೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಜೀವ ಕಳೆದುಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ತುಮಕೂರು ಮಾಧ್ಯಮ 20 ದಿನಗಳ ಹಿಂದೆ ಸವಿವರವಾದ ವರದಿ ಮಾಡಿತ್ತು. ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಗೌತಮ್ ಮೇತ್ರರವರು ತಾಲೂಕು ದಂಡಾಧಿಕಾರಿಗಳಾದ ಮಲಶೆಟ್ಟಿ ಚಿದ್ರೆ ಇವರ ಮುಖಾಂತರ ಕರ್ನಾಟಕ ಸರ್ಕಾರ ಆರೋಗ್ಯ ಸಚಿವರಾದ ಕೆ ಸುಧಾಕರ್ ಹಾಗೂ ಜಿಲ್ಲಾಧಿಕಾರಿಗಳು ಬೀದರ್ ಇವರಿಗೆ 8 ಆಂಬ್ಯುಲೆನ್ಸ್ ನೀಡುವಂತೆ ಮನವಿ ಪತ್ರ ನೀಡಿದ್ದರು. ಇವೆಲ್ಲವನ್ನು ನಮ್ಮ ತುಮಕೂರು ವರದಿ ಮಾಡಿದ ಫಲವಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಔರಾಬಿ ತಾಲೂಕಿಗೆ 108 ಆಂಬ್ಯುಲೆನ್ಸ್ ನೀಡಿದ್ದಾರೆ. ಇಂದು ತಾಲೂಕು ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ತಾಲೂಕಿಗೆ ಔರಾಬಿ ತಾಲೂಕಿನ ಸಂತಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ 108 ಒದಗಿಸಿದ್ದಾರೆ. ನಾಳೆ ಇನ್ನು 108 ಆಂಬ್ಯುಲೆನ್ಸ್ ಒದಗಿಸುವ ಭರವಸೆಯನ್ನು ಜಿಲ್ಲಾ ವೈದ್ಯಾಧಿಕಾರಿಗಳು ನೀಡಿದ್ದಾರೆ. ಇದೇ ವೇಳೆ ಸಂತಪುರ ಆರೋಗ್ಯ ಕೇಂದ್ರದಲ್ಲಿ 108 ಆಂಬ್ಯುಲೆನ್ಸ್ಗೆ ಪೂಜೆಯನ್ನು ನೆರವೇರಿಸಿದ್ದಾರೆ. ನಮ್ಮ ತುಮಕೂರು ನ್ಯೂಸ್ ಚಾನೆಲ್ನಲ್ಲಿ ಜಿಲ್ಲಾ ವರದಿಗಾರರಾದ ಅರವಿಂದ ಮಲ್ಲಿಗೆರವರು 20 ದಿನದ ಹಿಂದೆ ಔರಾದ ತಾಲೂಕಿನ ಸಂತಪುರ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊರತೆಯನ್ನ ವರದಿ ಮಾಡಿದ್ದರು. ಬೀದರ್ ಜಿಲ್ಲೆಯಾದ್ಯಂತ ಕುಗ್ರಾಮಗಳೇ ಜಾಸ್ತಿ ಇವೆ. ಜನರು ಆರೋಗ್ಯ ಸಮಸ್ಯೆ ಎದುರಾದಾಗ ಅಥವಾ ಅಪಘಾತಗಳಾದಾಗ ತುಂಬಾ ಸಂಕಷ್ಟಕ್ಕೀಡಾಗುತ್ತಾರೆ. ಹತ್ತಿರದಲ್ಲೇ ಉತ್ತಮ ಆರೋಗ್ಯ ಸೌಲಭ್ಯಗಳು ಸಿಗುವುದು ತುಂಬಾ ಕಷ್ಟ. ಈ ಸಂದರ್ಭದಲ್ಲಿ ಜೀವ ಉಳಿಸಲು ನೆರವಾಗುವ ಆಂಬ್ಯುಲೆನ್ಸ್ಗಳು ಪ್ರತಿಯೊಬ್ಬರಿಗೂ ಬಹಳ ಅಗತ್ಯವಾಗಿದೆ. ಜನರ ಬಗ್ಗೆ ಕಾಳಜಿ ಹೊಂದಿ ಆಂಬ್ಯುಲೆನ್ಸ್ಗಾಗಿ ಹೋರಾಟ ಮಾಡಿದ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾಗಿರುವ ಗೌತಮ್ ಮೇತ್ರೆಯವರ ಕಾರ್ಯ ಮೆಚ್ಚಲೇಬೇಕು. ನಮ್ಮ ಹೋರಾಟಕ್ಕೆ ಸಹಕಾರ ನೀಡಿ ಅಧಿಕಾರಿಗಳನ್ನು ಎಚ್ಚರಿಸಿದ ನಮ್ಮ ತುಮಕೂರು ಮಾಧ್ಯಮಕ್ಕೆ ಗೌತಮ್ ಮೇತ್ರೆಯವರು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಆಶಾರಾಣಿ, ಗುರುನಾಥ್ ಅಂಕಲಗಿ, ಸತೀಶ್ ಎಫ್ಡಿಸಿ, ಉಮೇಶ್, ದಿಲೀಪ್ ಸೋನೆ, ಸುರೇಶ್ ಸೋನೆ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು, ಕಾರ್ಯಕರ್ತರು, ಸಾರ್ವಜನಿಕರು ಹಾಜರಿದ್ದರು. ವರದಿ ಅರವಿಂದ ಮಲ್ಲಿಗೆ. ರೋಗಿಗಳ ಅನುಕೂಲಕ್ಕಾಗಿ ಸುಮಾರು ದಿನಗಳಿಂದ 108 ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ. ಸೊ ಅದಕ್ಕಾಗಿ ಈ ಹಿಂದೆ ಒಂದು ತಿಂಗಳ ಹಿಂದೆ ನಾವೇನಪ್ಪ ಅಂದ್ರೆ ಭೀಮ್ ಆರ್ಮಿ ಭಾರತ್ ಏಕತಾ ಮಷೀನ್ ತಾಲೂಕಾ ಘಟಕದ ವತಿಯಿಂದ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಮತ್ತು ನಮ್ಮ 108 ಅಧಿಕಾರಿಗಳಿಗೂ ಕೂಡ ಏನಂದ್ರೆ ಇದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಪ್ರಯುಕ್ತ ಇಂದು ಔರಾದ್ ತಾಲೂಕಿನ 8 ಕ್ಷೇತ್ರಗಳಿಗೆ ನಾವು 108 ಆಂಬ್ಯುಲೆನ್ಸನ್ನು ಒದಗಿಸಬೇಕಂತ ನಮ್ಮದೊಂದು ಬೇಡಿಕೆ ಇತ್ತು. ಆದರೆ ಸರ್ಕಾರದ ಕೆಲವು ನಿರ್ಲಕ್ಷ್ಯಗಳಿಂದ ಇವತ್ತು ನಮ್ಮ ಸಂತಪುರ ಆರೋಗ್ಯ ಕೇಂದ್ರಕ್ಕೆ ಅಲ್ಲಿರ್ತಕ್ಕಂಥ ಒಂದು 108 ಇವತ್ತು ಪ್ರಪ್ರಥಮವಾಗಿ ನಮ್ಮ ಸಂತಪುರ ಆರೋಗ್ಯ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅದಕ್ಕಾಗಿ ಇವತ್ತು ಮಾನ್ಯ DHO ಹಾಗೂ ಮತ್ತು ನಮ್ಮ ಔರಾದ್ ತಾಲೂಕಿನ THO ಮತ್ತು 108 ಅಧಿಕಾರಿಗಳಿಗೆ ನಾವು ಒಂದು ಮುಖ್ಯ ಸಂದರ್ಶನವಾಗಿ ನಮ್ಮ ತುಮಕೂರು ನ್ಯೂಸು ಹಾಗೂ ಅಗಾಡಿ ಪತ್ರಿಕೆ, ಪಬ್ಲಿಕ್ ನ್ಯೂಸು ಹೀಗೆ ಅನೇಕ ಪತ್ರಿಕೆ ಮುಖಾಂತರ ಅಧಿಕಾರಿಗಳ ಕಣ್ಣುಗಳನ್ನು ತೆರೆಸಿ ಇವತ್ತು ಸಂತಪುರ ನಗರಕ್ಕೆ ಒಂದು 108 ಆಂಬ್ಯುಲೆನ್ಸನ್ನು ವಿತರಣೆ ಮಾಡಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಭೀಮ್ ಆರ್ಮಿ ಕಾರ್ಯಕರ್ತರು ಹಾಗೂ ನಮ್ಮ ತುಮಕೂರು ನ್ಯೂಸು, ಪಬ್ಲಿಕ್ ನ್ಯೂಸು, ಅಗಾಡಿ ಪತ್ರಿಕೆ, ವಿಷನ್ ಟೈಮು ಅನೇಕ ಪತ್ರಿಕೆಗಳನ್ನು ಇವತ್ತು ನಮಗೆ ಸಪೋರ್ಟ್ ಮಾಡಿದೆ. ಅದಕ್ಕಾಗಿ ಈ ಎಲ್ಲ ಪತ್ರಿಕೆ ಮಾಧ್ಯಮದವರಿಗೂ ಹಾಗೂ ತುಮಕೂರು ನ್ಯೂಸಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ